ಉಡುಪಿ ಮಂಗಳೂರು ಗಡಿಭಾಗದ ಹೆಚಮಾಡಿಯ ಚೆಕ್ಪೋಸ್ಟ್ ಪ್ರದೇಶಕ್ಕೆ ಉಡುಪಿ ಎಸ್ಪಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಮೆಡಿಕಲ್ ಗ್ಯಾಸ್ ವಾಹನಗಳ ಹೊರತಾಗಿ ಯಾವುದೇ ವಾಹನಗಳನ್ನು ಉಡುಪಿ ಸಹಿತ ಮಂಗಳೂರು ಜಿಲ್ಲೆಗೆ ಪ್ರವೇಶವನ್ನ ನಿರಾಕರಿಸುವಂತೆ ಕರ್ತವ್ಯದಲ್ಲಿದ್ದ ಪೊಲೀಸರಿಗೆ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ. ಮುಂಜಾನೆಯಿಂದಲೇ ಕಾಪು ಸರ್ಕಲ್ ಮಹೇಶ್ ಪ್ರಸಾದ್ ಸಿಬ್ಬಂದಿಗಳೊಂದಿಗೆ ಕರ್ತವ್ಯದಲ್ಲಿದ್ದು ವಿವಿಧ ಬಗೆಯ ಜನರು ನಾನಾ ಕಾರಣ ಹೇಳಿ ಗಡಿ ದಾಟುವ ಪ್ರಯತ್ನ ನಡೆಸಿದಾದರೂ ಪೂರಕ ದಾಖಲೆಗಳನ್ನು ಒದಗಿಸಲು ಹೊರತು ಯಾರಿಗೂ ಅವಕಾಶ ನೀಡಲು ನಿರಾಕರಿಸಲಾಯಿತು. ಓರ್ವ ಮಹಿಳೆಯಂತೂ ನನಗೆ ಉನ್ನತ ಪೊಲೀಸ್ ಅಧಿಕಾರಿಯ ನಂಟಿದೆ ಎಂಬುದಾಗಿ ದರ್ಪ ತೋರಿಸಿ ಕರ್ತವ್ಯದಲ್ಲಿದ್ದ ಪೊಲೀಸರಿಗೆ ಕರೆ ಮಾಡಿಸಿದ್ದರಾದರೂ ಪ್ರವೇಶ ನಿರಾಕರಿಸಿದ್ದರಿಂದ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಮಾಡಿದ್ದಾರೆ. ಆ ಬಳಿಕ ಸರ್ಕಲ್ ಇನ್ಸ್ಪೆಕ್ಟರ್ ನೇರವಾಗಿ ಪಡುಬಿದ್ರೆ ಮುಖ್ಯಪೇಟೆಗೆ ತೆರಳಿ ಕಾನೂನು ಬಾಹಿರವಾಗಿ ಕಾರ್ಯಾಚರಿಸುತ್ತಿದ್ದ ಮೆಡಿಕಲ್ ಸಹಿತ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು ಹಾಗೂ ಬ್ಯಾಂಕಿಂಗ್ ತೆರಳಿ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಇದೇ ಸಂದರ್ಭ ಕಾನೂನು ಬಾಹಿರವಾಗಿ ಕಾರ್ಯಾಚರಿಸುತ್ತಿದ್ದ ಹೂವಿನ ಅಂಗಡಿ ಮಾಲೀಕ ಮತ್ತು ಹೋಟೆಲ್ ಮಾಲೀಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸೆನ್ಷಿಯಲ್ ಸರ್ವಿಸಸ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಯಾವುದು ನಿರ್ಬಂಧ ಇಲ್ಲ, ಮೆಡಿಕಲ್ ಎಮರ್ಜೆನ್ಸಿಗೆ ಯಾರು ನಿರ್ಬಂಧ ಇಲ್ಲ. ಅವ್ರು ಬಂದು ಹೋಗ್ಬೋದು. ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರಿ, ಇಲ್ಲಿ ಬಂದು ಅವರಿಗೆ ಫೋನ್ ಮಾಡೋದು, ಫೋನ್ ಮಾಡೋದು ಗಮನಕ್ಕೆ ಬಂದಿಲ್ಲ ಯಾರು.